ಉಡುಪಿ ಜಿಲ್ಲಾ ಮುದ್ರಣಾಲಯಗಳ ಮಾಲಕರ ಸಂಘ ಇದರ ವತಿಯಿಂದ ಉಡುಪಿ ಪುರಭವನದಲ್ಲಿ ಮುದ್ರಕರ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಮುಖ್ಯ ಅತಿಥಿಗಳಾಗಿದ್ದ ಮಂಗಳೂರಿನ ಪ್ರಸಾದ್ ಪ್ರಿಂಟರ್ಸ್ ಮಾಲಕರಾದ ಪ್ರವೀಣ್ ಪತ್ರಾವೋ ಅವರು ಮುದ್ರಣ ರಂಗಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದರೊಂದಿಗೆ ಉಪಯುಕ್ತ ಮಾಹಿತಿಗಳನ್ನು ನೀಡಿದರು. ಇನ್ನೋರ್ವ ಅತಿಥಿ ಬ್ರಹ್ಮಾವರದ ರುಡ್ಸೆಟ್ ಸಂಸ್ಥೆಯ ನಿರ್ದೇಶಕರಾದ ಲಕ್ಷ್ಮೀಶ ಎಜಿ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಮುದ್ರಣಾಲಯಗಳ ಹಿರಿಯ ಮಾಲಕರಾದ ಸಿ ಚಂದ್ರನಾಯಿರೆ ಸಾಲಿಗ್ರಾಮ, ಸತೀಶ್ ನಾಯಕ್ ಮಣಿಪಾಲ್, ಮಂಜುನಾಥ್ ಗಡಿಯಾರ್ ಹೆಜ್ಮಾಡಿ, ರಾಘವೇಂದ್ರ ಆಚಾರ್ಯ ಕೋಟೇಶ್ವರ, ಟಿ ವಿಜೇಂದ್ರ ಪ್ರಭು ಕಾರ್ಕಳ ಇವರನ್ನ ಸನ್ಮಾನಿಸಲಾಯಿತು. ಸಂಘದ ಜಿಲ್ಲಾಧ್ಯಕ್ಷರಾದ ಪ್ರಕಾಶ್ ಜಿ ಕೊಡವೂರು ಅಧ್ಯಕ್ಷತೆಯನ್ನ ವಹಿಸಿದರು.